ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಈ ದಿನ ಸೂರ್ಯ ತನ್ನ ಪಥವನ್ನು ಬದಲಿಸಿದಂತೆ ನಿಮ್ಮೆಲ್ಲರ ಬಾಳಿನ ಪಥ ಬದಲಾಗಲಿ. ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೆಯೇ ಆರೋಗ್ಯದ ಸಂಭ್ರಮ ಪಸರಿಸಲಿ. ಸುಗ್ಗಿಯ ಹಬ್ಬ, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಸುಗ್ಗಿಯ ಹಬ್ಬ, ಸಂಕ್ರಾಂತಿ ಹಬ್ಬ ಎಲ್ಲೆಲ್ಲೂ ಹಚ್ಚ ಹಸಿರು ಬೆಳೆದಾಗ ಈ ಒಂದು ಹಬ್ಬದ ಸಂಭ್ರಮವೇ ಬೇರೆ. ಹಾಗೆಯೇ ಇವತ್ತಿನ ಈ ಸಂಭ್ರಮದ ದಿನದಂದು ನಮ್ಮ ಜೊತೆಗೆ ಶ್ರೀಮತಿ ಗೀತಾ ಅವರು ತಮ್ಮ ಕೈ ರುಚಿಯನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ. ಯಾವೆಲ್ಲ ಅಡುಗೆ ತಯಾರಾಗುತ್ತೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ಸೊ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ, ಹಾಗೆ ಇದೊಂದು ಸಂಭ್ರಮನೇ ಬೇರೆ. ಹೌದು. ಸೊ ನಮ್ಮಾಚೆ ಕಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಎಳ್ಳು ಬೀರೋದು. ಸೊ ನೀವು ಕೂಡ ಎಳ್ಳು ಬೀರ್ತೀರಾ? ಎಳ್ಳು ಬೀರೋದು ಇದೆ, ಸಂಪ್ರದಾಯ ಇದೆ. ಇಲ್ಲಿವರೆಗೂ ತಂದಿದ್ದೀವಿ. ಓ ಓಕೆ. ಸೊ ನಮ್ಗಿವತ್ತು ಏನು ಸ್ಪೆಷಲ್ ರೆಸಿಪೀಸ್ ಇರುತ್ತೆ? ಇವತ್ತು ಸಂಕ್ರಾಂತಿ ದಿವಸ ನಾವು ಏನೆಲ್ಲ ಮಾಡ್ತೀವಿ ಅದೆಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡುವ. ಎಳ್ಳು ಬೆಲ್ಲ ಅದನ್ನು ಮಾಡ್ತೀರಾ? ಮತ್ತೆ ಸಕ್ಕರೆ ಹೆಚ್ಚು, ಸಿಹಿ ಪೊಂಗಲ್, ಖಾರ ಪೊಂಗಲ್. ಅರೆ ಬಾಪ್ರೆ, ನೋಡ್ಬೇಕು ಇವತ್ತು ಇದು ಇಷ್ಟರಲ್ಲಿ ಎಷ್ಟೆಲ್ಲ ತಯಾರಾಗುತ್ತೆ ನೋಡೋಣ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೀರಾ? ಹೌದು. ಸೊ ಎಳ್ಳು ಬೆಲ್ಲ ಹಾಗೆ ಸಕ್ಕರೆ ಹಚ್ಚು ಮಾಡ್ತೀರಾ? ಅಚ್ಚು ಮಾಡೋದು ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಹೌದು. ಓ ಓಕೆ. ಅಚ್ಚು ಯೂಶುವಲಿ ಅಂಗಡಿಯಿಂದ ಹಾಗೆ ತರ್ತೀವಿ ನಾವು, ಸಕ್ಕರೆ ಅಚ್ಚು ಸಿಗುತ್ತೆ. ಆದ್ರೆ ಮರದ ಅಚ್ಚಲ್ಲಿ ನಾವು ಹೊಯ್ತೀವಲ್ಲ ಸಕ್ಕರೆ ಪಾಕ, ಅದು ನಮ್ಗೆ ಈಗ ಸಕ್ಕರೆ ಇದು ಅಚ್ಚಿನ ಮಣೆ ಅಷ್ಟೊಂದಿಲ್ಲ ನಮ್ಮ ಹತ್ರ, ಒಂದೇ ಒಂದಿರೋದಷ್ಟೇ. ಅದಕ್ಕೆ ನಾವು ಪ್ಲೇಟಲ್ಲಿ ಹಾಕಿ ಮಾಡ್ತೇವೆ. ಯೂಶುವಲಿ ನೀವೇ ಮಾಡ್ತೀರಿ ಸಕ್ಕರೆ ಹೆಚ್ಚು? ಸಕ್ಕರೆ ಹೆಚ್ಚು ನಾನೇ ಮಾಡೋದು. ಓಕೆ ಓಕೆ. ನಾವು ಬರೀ ಅಂಗಡಿಯಿಂದ ಪ್ಯಾಕೆಟ್ ಕಟ್ ಮಾಡಿ ಆ ಥರನೇ ಹಾಕೊಳ್ಳೋಂಥವ್ರು. ಸೊ ನೋಡೋಣ ಹೇಗೆ ತಯಾರಿಸೋದು. ಯಾಕೆಂದರೆ ಎಳ್ಳು ಬೀರೋದು ಅಂತ ಹೇಳಿದರೆ ಇದು ಕೂಡ ಗೊತ್ತಾಗಬೇಕಲ್ವಾ? ಸೊ ಎಳ್ಳದ ಜೊತೆಗೆ ಆ ಸಕ್ಕರೆ ಹೆಚ್ಚು ಹೇಗೆ ಮಾಡೋದು ಅಂತ. ಬನ್ನಿ ಕಿಚನ್ಗೆ. ಹೌದು. ಎಸ್ ಮೇಡಮ್. ಸೊ ಫಸ್ಟ್ ನಮಗೀಗ ಏನು ಪೊಂಗಲ್ ಹೇಳ್ಕೊಡ್ತಾ ಇದ್ದೀರಾ? ಎಳ್ಳು ಬೆಲ್ಲ? ಎಳ್ಳು ಬೆಲ್ಲ ಮಾಡುವ ಫಸ್ಟ್. ಎಳ್ಳು ಬೆಲ್ಲ. ಸೊ ಎಲ್ಲರೂ ತಿಳ್ಕೊಳ್ತಾರೆ ಎಳ್ಳು ಬೆಲ್ಲ ಮಾಡೋದ್ರಲ್ಲಿ ಏನಿದೆ, ಒಂದು ಎಳ್ಳು ಈ ಕಡೆ ಬೆಲ್ಲ ಅಂತ. ಸೊ ಅದರಲ್ಲೂ ಕೂಡ ವಿಶೇಷತೆಗಳಿದೆ. ಅದಕ್ಕೆ ಸ್ವಲ್ಪ ಎಲ್ಲ ಸ್ಟಾರ್ಟ್ ಮಾಡೋಣ. ಸಂಕ್ರಾಂತಿ ಅಂದರೆ ಇದು ಬೇಕೇ ಬೇಕು. ಫಸ್ಟ್ ನಾವು ಸಕ್ಕರೆ ಹೆಚ್ಚು ಮಾಡ್ಕೊಳ್ಳೋಣ, ಸಕ್ಕರೆ ಪಾಕಕ್ಕೆ ಇಟ್ಕೊಳ್ಳೋಣ. ಅದರ ನಡುವಲ್ಲಿ ನಾವು ಎಳ್ಳು ಬೆಲ್ಲ ಮಾಡೋಣ. ಇದು ಸಾಕಲ್ವಾ? ಸಾಕು. ಈ ಸಕ್ಕರೆ ಉಂಟಲ್ಲ, ನಾವು ಇವತ್ತು ಸಂಜೆ ನಾವು ಅಚ್ಚು ಮಾಡ್ತೀವಿ ಅಂದರೆ ಬೆಳಿಗ್ಗೆ ನೀರು ಹಾಕಿ ನೆನೆಸಿಟ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ನೆನೆಯಷ್ಟು ನೀರು ಹಾಕಿದರೆ ಸಾಕು, ಸಕ್ಕರೆ ನೆನೆಯಷ್ಟು. ಮತ್ತು ಹಾಲೆಲ್ಲ ಮಿಕ್ಸ್ ಮಾಡಲಿಕ್ಕೆ ಉಂಟು, ಆಗ ಇದು ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಇದು ಸಕ್ಕರೆ ಕರಗಬೇಕು. ಈಗ ಅಚ್ಚು ಮಾಡಬೇಕು ಅಂತಿದ್ರೆ ಈಗ ಎಷ್ಟು ಸಕ್ಕರೆ ಬೇಕಾಗುತ್ತೆ? ಈಗ ಒಂದು ಕಪ್ ಸಕ್ಕರೆ ನೀವು ತಗೊಂಡ್ರೆ ಎಷ್ಟು ಅಚ್ಚು ಮಾಡ್ಬೋದು? ಒಂದು ಕಪ್ ಸಕ್ಕರೆಯಲ್ಲಿ ಒಂದು 2 ಅಚ್ಚಿನ ಮಣೆ ಫಿಲ್ ಮಾಡ್ಬೋದು ಅಷ್ಟೇ. 2 ಮಣೆ. ಎರಡು ಮಣೆ. ಅದರಲ್ಲಿ ಎಷ್ಟು ಇದು ಅಂದರೆ ಇದರಲ್ಲಿ ಕೂಡ
ತುಂಬಾ ಡಿಸೈನ್ಸ್ ಇರುತ್ತಲ್ವಾ, ಇರುತ್ತೆ, ಹೌದು. ಮನೆದು ಅಚ್ಚಿರುತ್ತೆ, ಹೌದು. ಸೊ ಒಂದೊಂದು ಬಾತ್ಕೋಳಿ ಬಾತ್ ಇರುತ್ತೆ. ಬೇರೆ ಬೇರೆ ಅಚ್ಚು, ತುಂಬಾ ಚೆನ್ನಾಗಿರುತ್ತೆ. So, ಪುಸ್ತಕದ್ದು ಕಲಶ ಇರುತ್ತೆ. ಹೌದು. ಈಗಂತೂ ತುಂಬಾ ವೆರೈಟೀಸ್ ಬಂದಿದೆ. ನಾನು ಮೈಸೂರಿಗೆ ಹೋದವಾಗ ತಗೊಂಬಂದಿದ್ದು ಅಚ್ಚಿನ ಮಣೆ. ಹಾ ಹಾ ಹಾ, ಆ ಕಡೆ ಎಲ್ಲ ತುಂಬಾ ಅಲ್ವಾ. ಈ ಅಲ್ಲಿ ಎಕ್ಸಿಬಿಷನ್, ದಸರಾ ಎಕ್ಸಿಬಿಷನ್ ಅಲ್ಲಿ ಯಾವಾಗ್ಲೂ ಇರುತ್ತಲ್ಲ. ದಸರಾ ಎಕ್ಸಿಬಿಷನ್ ಅಲ್ಲಿ ನೀವು ಏನ್ ಬೇಕು ಆ ತರದೆಲ್ಲ ಹುಡುಕಿದ್ರೆ ಎಲ್ಲವೂ ಕೂಡ ಸಿಗುತ್ತೆ. ಹೌದು. ಸೊ ಹೋಗಿದ್ರಾ ದಸರಾ ಹೌದು ಎಕ್ಸಿಬಿಷನ್ಗೆ? ಹೌದು. So, ತುಂಬಾ ವರ್ಷ ಆಯ್ತು. ಒಂದು ದಸರಾಕ್ಕೆ ಹೋದ್ರೆ ದಸರಾ ಎಕ್ಸಿಬಿಷನ್ ಒಂದು ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಪ್ಯಾಲೇಸ್ ಒಟ್ಟಿಗೆ ಅದನ್ನು ನೋಡ್ಕೊಂಡು ಖಂಡಿತ. ಈ ಸಂಕ್ರಾಂತಿ ಟೈಮಲ್ಲಿ ಇದೆಲ್ಲ ನಾವು ಚಿಕ್ಕವರಿರುವಾಗ ಅಂದ್ರೆ ಅಲ್ಲಿ ಹಬ್ಬಕ್ಕೆಲ್ಲ ಲಂಗ ಜಾಕೆಟ್, ಚಿಕ್ಕ ಮಕ್ಕಳಾದ್ರೆ ಇಲ್ಲಿದ್ರೆ ರೇಷ್ಮೆ ಲಂಗ, ಇಲ್ದಿದ್ರೆ ಲಂಗ ದಾವಣಿ ಸ್ವಲ್ಪ ದೊಡ್ಡವರು. ಆ ಹಬ್ಬಕ್ಕೆ ಆತರ ಏನು ಹಾಕೊಂಡು ಮನೆ ಮುಂದೆ ರಂಗೋಲಿ ಹಾಕಿ ಎಲ್ರು ಕೂಡ ಈ ಸಂಜೆ ಹೊತ್ತಾಗುವಾಗ ಎಳ್ಳು ಬೀರ್ಕೊಂಡು ಎಲ್ರು ಕೂಡ ಒಂದು ಟ್ರೇ ಇಟ್ಕೊಂಡು ಬರ್ತಾರೆ. ಅದೊಂಥರ ಸಂಭ್ರಮವೇ ಬೇರೆ. ತುಂಬಾ ಖುಷಿ ಆಗುತ್ತೆ. ಇದು ಹೆಚ್ಚು ಹೇಳ್ಬೇಕಂದ್ರೆ ಹುಡುಗಿಯರ ಹಬ್ಬ ಇದು. ಹೌದು, ಖಂಡಿತ. ಚಿಕ್ಕ ಚಿಕ್ಕ ಹುಡುಗಿಯರಿಗೆ ತುಂಬಾ ಖುಷಿ ಆಗುತ್ತೆ. ಸೊ ಎಳ್ಳು ಬೀರೋದು ಅದರಲ್ಲೂ ಕೂಡ ಇದೆ. ವಿಶೇಷ ಅಂದ್ರೆ ದೊಡ್ಡ ಹುಡುಗಿಯರು ಹೋಗೋದಿಲ್ಲ, ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಕಳಿಸ್ತಾರೆ. ಈಗ ಮಹಿಳೆಯರು ಕೂಡ ಹೋಗೋದಿಲ್ಲ. ಇಲ್ಲ, ಇದು ಸಕ್ಕರೆ ಮೆಲ್ಟ್ ಆಗಿದೆ ಈಗ ನೋಡಿ. ಈಗ ಇದಕ್ಕೆ ನಾವು ಸ್ವಲ್ಪ ಹಾಲು ಸೇರಿಸ್ಕೊಳ್ವ. ಹಾಲು ಸೇರಿಸೋದ್ರಿಂದ ಉಂಟಲ್ಲ ಅದರಲ್ಲಿ ಸ್ವಲ್ಪ ಕಪ್ಪು ಅಂಶ ಎಲ್ಲ ಇರುತ್ತಲ್ಲ, ಅದೆಲ್ಲ ಹೋಗಿ ಇದು ಬಿಳಿ ಆಗತ್ತೆ ಅಚ್ಚು. ಹಾಲು, ಕೆಲವರು ಮೊಸರನ್ನು ಸೇರಿಸ್ತಾರೆ. ಮೊಸರು ಕೂಡ ಮೊಸರನ್ನು ಸೇರಿಸ್ತಾರೆ. ಅದು ಬೇಗ ಒಡ್ಕೊಳ್ಳುತ್ತೆ. ಬೇಗ ಒಡ್ಕೊಂಡು ಅದ್ರ ಸ್ವಲ್ಪ ಡಾರ್ಕ್ ಇದ್ದಿದ್ದೆಲ್ಲ ಹೊರಗೆ ಬಂದ್ಬಿಡತ್ತೆ. ಏನೇ ಕಲ್ಮಶ ಇದ್ರು ಸೈಡ್ ಹೊರಗೆ ಬಂದ್ಬಿಡತ್ತೆ. ಸೊ ಅದನ್ನ ಮತ್ತೆ ತೆಗ್ದ್ರಾಯ್ತು. ಹೌದು. ಸೊ ಇದಕ್ಕೆ ಸ್ವಲ್ಪವೇ ನೀರಲ್ಲ, ಅಂದ್ರೆ ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಈಗ ಪಾಕ ಬರಬೇಕು. ಎಷ್ಟೆಳೆ ಪಾಕ ಇದು? ಇದು ಎಳೆ ಅಂತ ಅಲ್ಲ, ನಾವೀಗ ಇದ್ರದ್ದು ಇದು ಡಸ್ಟ್ ಎಲ್ಲ ತೆಕ್ಕೊಳ್ತೀವಲ್ಲ, ತೆಗ್ದ ಮೇಲೆ ಸ್ವಲ್ಪ ಹಾಗೆ ತಿರುಗಿಸ್ತಾನೆ ಇರಬೇಕು. ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಳ್ಬೇಕು. ಅದಕ್ಕೆಲ್ಲ ಹಿತ್ತಾಳೆ ಪಾತ್ರೆ ಎಲ್ಲ ಇಟ್ಕೊಳ್ತಾ ಇದ್ವಿ ಮುಂಚೆ. ಅದರಲ್ಲಿ ನೋಡಿ ಈಗ ಇದು ಹಾಲು ಒಡ್ಕೊಳ್ತು. ಈಗ ನಾವು ಇದನ್ನ ಅದರದ್ದು ಸೋಸ್ಕೊಂಡು ತೆಕ್ಕೊಳ್ಬಹುದು. ಹಾಲು ಹೊಡಿಬೇಕು. ಹಾಲು ಹೊಡಿಬೇಕು. ಸೋಸುದಾ ಹಾಕ್ಬೇಕಾ? ಹಾಕಿ. ಒಮ್ಮೆ ಸೋಸ್ಕೊಂಡು ಮತ್ತೆ ಪುನಃ ಅದನ್ನ ಹೌದು ಕುದಿಸ್ಬೇಕು. ಇದು ತುಂಬ ಲಾಂಗ್ ಪ್ರೋಸೆಸ್ ಆಯ್ತಾ. ನಾವೆಲ್ಲ ಚಿಕ್ಕವರಿರುವಾಗ ಸ್ಕೂಲಲ್ಲಿ ಸ್ಕೂಲ್ ಬಿಟ್ಟ ಮೇಲೆ ಮತ್ತೆ ಒಂದು ಅರ್ಧ ಗಂಟೆ 1 ಗಂಟೆ ಎಲ್ಲ ಆಡ್ಕೊಂಡು ಮನೆಗೆ ಬರ್ತಿದ್ವಿ. ಈ ಸೀಸನಲ್ಲಿ ಬರ್ಲಿಕ್ಕಿಲ್ಲ, 1 ವಾರ ಡೈಲಿ ಬಂದು ಅಚ್ಚು ಮಾಡ್ಲಿಕ್ಕೆ ಕೂತ್ಕೊಳ್ಬೇಕು. ನಮ್ಮ ಮನೆಗೆ ಮಾತ್ರ ಅಲ್ಲ, ನೇಬರ್ ಮನೆಗೂ ನಾವು ಹೋಗ್ಬೇಕು. ಹಾಗೆ ಅದು ತುಂಬ ಒಂದೊಂದು ಟಬ್ ಫುಲ್ ಅಚ್ಚಿನ ಮಣೆ ತೊಳೆದು ಹಾಕಿರ್ತಾರೆ. ಬೆಳಗ್ಗೆನೆ ನೆನೆಸಿಡ್ಬೇಕು ಅದನ್ನ ಮಣೆನ. ಅದು ಚೆನ್ನಾಗಿ ತಣ್ಣಗಾಗ್ಬೇಕು ಅಚ್ಚಿನ ಮಣೆ. ಇದು ಈಗ ನೋಡಿ ಇಷ್ಟು ನೊರೆ ಬರೋ ತನಕ ಉಂಟಲ್ಲ, ಇನ್ನು ಸ್ಪೀಡಾಗಿ ಸ್ವಲ್ಪ ಪಾಕ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಸಂಜೆ ಬಂದು ಎಲ್ಲರ ಮನೇಲೂ ಇದೇ ಕೆಲಸ. ಒಂದು ಮಿನಿಮಮ್ ಒಂದು 4 ದಿವಸ ಆದ್ರೂ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಅದ್ರಲ್ಲೂ ಕೂಡ ಈಗ ಎಳ್ಳು ಬೀರುವಾಗ ಎಲ್ಲಾ ಮನೆಗೂ ಕೊಡ್ತಾರೆ. ಕೊಡುವಾಗ್ಲೂ ಕೂಡ ಒಂದೊಂದು ಅಚ್ಚುನು ಅಲ್ಲ, 1-2-3 ಹಾಕ್ತಾರೆ. ಆವಾಗ ಬೇಕಾಗುತ್ತೆ. ಇದು ತುಂಬಾ ಬೇಗ ಉಕ್ಕು ಬಿಡತ್ತೆ. ನಾವು ಇದಕ್ಕೆ ಹಾಲು ಹಾಕಿರ್ತೀವಲ್ಲ, ಅದರಿಂದ ಬೇಗ ಹಾಗಾಗಿ ಅದು ಉಕ್ಕು ಬರುತ್ತೆ. ಮತ್ತೆ ಇದರಲ್ಲಿ 2-3 ಸಲ ಹಾಲು ಹಾಕಿ ನಾವು ಒಡೆದು ತೆಗಿಬೋದು. ಆದರೆ ನಮ್ಗೆ ಈಗ ಸ್ವಲ್ಪ ಟೈಮ್ ಕಮ್ಮಿ ಇದೆ ಅಲ್ಲ, 1 ಸಲ ಮಾತ್ರ ಹಾಕುವ. ನಾವು 3 ಸಲ ಹಾಲು ಹಾಕಿದ್ರೆ ಉಂಟಲ್ಲ ತುಂಬಾ ಬಿಳಿಯಾಗಿ ಬರುತ್ತೆ ಅಚ್ಚು. ಹಾಗೆ ಅದು ಬಿಳಿ ಕಲರ್ ಅಚ್ಚು ಬರೋದು. ಮತ್ತೆ ಅದಕ್ಕೆ ಎಂತ ಕಲರ್ ಎಲ್ಲ ಹಾಕಿ ಬಿಳಿ ಬರ್ಸೋದಲ್ಲ. ಈ ಸಂಕ್ರಾಂತಿ ಹಬ್ಬ ಇದೆಲ್ಲ ಇದು ಒಂಥರ ಇದರ ವೈಶಿಷ್ಟ್ಯವೇ ಬೇರೆ. ಅಂದ್ರೆ ಒಂದೊಂದು ರಾಜ್ಯಕ್ಕೆ ನೀವು ಹೋದ್ರೂ ಕೂಡ ಸಂಕ್ರಾಂತಿ ಆಚರಿಸ್ತಾರೆ, ಆದ್ರೆ ಹೆಸರು ಬೇರೆ. ಇಲ್ಲಿ ಸಂಕ್ರಾಂತಿ, ಅದೇ ರೀತಿ ಈ ಕಡೆ ನಾರ್ತ್ ಹೋದ್ರೆ ಬೈಸಾಖಿ ಹೇಳ್ತಾರೆ, ಪಂಜಾಬ್ ಕಡೆ ಬಿಹು ಹೇಳ್ತಾರೆ, ಈ ಕಡೆ ಉತ್ತರಾಯಣ ಅಂತಾನು ಹೇಳ್ತಾರೆ ಮಧ್ಯಪ್ರದೇಶದಲ್ಲಿ ನೋಡಿ. ಹಾಗೇನೆ ಈ ಕಡೆ ತಮಿಳ್ನಾಡು ಕಡೆ ಬಂದ್ರೆ ಅಲ್ಲೂ ಕೂಡ ಪೊಂಗಲ್. ಈಗ ಎಳ್ಳುಗೆ ಏನೆಲ್ಲ ಮಾಡ್ತೀರಿ? ಎಳ್ಳಿಗೆ ಏನಿಲ್ಲ, ಎಳ್ಳು ನಾವು ಎಳ್ಳು ಜಾಸ್ತಿ ಹುರಿಯೋದು ಬೇಡ, ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ಹಾಗಾದ್ರೆ ಅದನ್ನ ಹುರ್ಕೊಳಕ್ಕಿದ್ಯಾ? ಮತ್ತೆ ಹಾಗಾದ್ರೆ ನಾವು ಸೈಮಲ್ಟೇನಿಯಸ್ಲಿ ಮಾಡೋಣ. ನಾನು ಯಾಕೆ ಸುಮ್ಮನೆ ನಿಂತಿದ್ದೀನಿ? ಸೊ ನಾನು ಎಳ್ಳು ಹುರಿಲ್ಲ ಅಥವಾ ಏನ್ ಮಾಡ್ಲಿ? ನೀವು ಎಳ್ಳು ಒಂಚೂರು ಬಿಸಿ ಮಾಡ್ಕೊಡಿ. ಸರಿ, ಎಳ್ಳು ಬಿಸಿ ಮಾಡ್ಬೇಕಾ? ಹಾಗಾದ್ರೆ ಇಲ್ಲೇ ನಾನು ಇಟ್ಕೊಂಡ್ಬಿಡ್ತೀನಿ.
ನಮ್ಗೆ ಇಲ್ಲ ಅಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ ಗೊತ್ತಾ, ಈಗ ನಾನು ನೆಲಗಡಲೆ ಅದೆಲ್ಲ ಹುರ್ಕೊಂಡೇ ತಂದಿದ್ದೀನಿ, ಹಾಗಾಗಿ ನಮ್ಗೆ ಅದನ್ನು ಹುರಿಬೇಕಂತ ಇಲ್ಲ. ಈಗ ಬರೀ ಎಳ್ಳು ಮಾತ್ರ. ಬೆಚ್ಚಗಾದ್ರೆ ಆಯ್ತು ಅಷ್ಟೇ. ತುಂಬಾ ಏನ್ ಬೇಕಾಗಿಲ್ಲ. ಎಲ್ಲ ಒಟ್ಟಿಗೆ ಮಾಡುವಾಗ ಉಂಟಲ್ಲ, ಆಫ್ ಮಾಡಿದ್ಮೇಲೆ ಎಳ್ಳು ಅದ್ರಲ್ಲಿ ಹಾಕ್ಬಿಡೋದು ಅಷ್ಟೇ. ಈಗ ಬರೀ ಇದನ್ನ ಮಾತ್ರ ಒಂಚೂರು ಬೆಚ್ಚಗಾದ್ರೆ ಸಾಕು. ಹಾಕ್ಲಾ ಪೂರ್ತಿ ಪೂರ ಹಾಕಿ ಅದು ಇನ್ನೂ ಪಾಕ ಬರ್ಬೇಕಾ? ಅದೊಂದು ಸ್ವಲ್ಪ ಪಾಕ ಬರಬೇಕು, ಇನ್ನೊಂಚೂರು ಥಿಕ್ನೆಸ್ ಬರಬೇಕು. ಇಷ್ಟಿದೆ ಅಲ್ಲ, ಇಲ್ಲಾದ್ರೆ ಅದು ನಾವು ದೊಡ್ಡ ಕ್ವಾಂಟಿಟಿ ಮಾಡೋದಾದ್ರೆ ಇಷ್ಟಾಗಿ ನಾವು ಕೆಳಗೆ ಇಳಿಸ್ಕೊಳ್ಬೇಕು. ಆಮೇಲೆ ಇನ್ನೊಂದು ದಪ್ಪ ತಳದ ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂದು 2 ಸೌಟು ಇದನ್ನು ಹಾಕಿ ಅದನ್ನು ಚೆನ್ನಾಗಿ ಹೀಗೆ ಇದು ಮಾಡಬೇಕು. ಓಕೆ ಓಕೆ. ಅದು ಚಟಪಟ ಆಗೋದು ಬೇಡ, ಸುಮ್ಮನೆ ಬಿಸಿ ಮುಟ್ಟಿದ್ರೆ ಸಾಕು. ಹಾಗಾದ್ರೆ ಇದು ಸಾಕು ಅಲ್ವಾ? ಸಾಕು ಸಾಕು. ಯಾಕೆಂದ್ರೆ ಇನ್ನು ಸ್ವಲ್ಪ ಹೊತ್ತಾದ್ರೆ ಸಿಡಿಯೋದಕ್ಕೆ ಶುರು ಆಗುತ್ತೆ. ಹೌದು. ಅದನ್ನು ನೀವು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ಇದೇ ಬೌಲಿಗೆ ಇದಕ್ಕೆ ಹಾಕ್ಲಾ? ಹಾಕ್ಬಿಡಿ. ಹಾಕ್ತೀನಿ. ಈಗ ಎಳ್ಳಿನ ಕೆಲಸ ಮುಗೀತು ನಮ್ದು, ಇನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಬರೀ ಪ್ರಪೋರ್ಷನ್ ನೋಡ್ಕೊಂಡು. ಹೌದು, ಇದ್ರಲ್ಲಿ ಸ್ವಲ್ಪ ಕೆಲಸ ಬರುತ್ತೆ ಅಷ್ಟೇ. ನೋಡಿ ಈಗ ನೊರೆ ದೊಡ್ಡದು ಬರುತ್ತಲ್ಲ, ಅವಾಗ ಒಂದು ಆಯ್ತು ಅಂತ ಲೆಕ್ಕ. ಮತ್ತೆ ಅದನ್ನು ಏನು ಮಾಡ್ತಾರೆ ಗೊತ್ತಾ, ನೆಲದಲ್ಲಿಟ್ಟು ಮತ್ತೆ ಇದು ಮರದ ಸೌಟಲ್ಲೇ ಹೀಗೆ ಚೆನ್ನಾಗಿ ಉಜ್ಜಿ ಹದ ತೆಗಿತಾರೆ. ನೋಡಿ ಇದು ಈಗ ಬಂತು, ನೋಡಿ ಕಾಣ್ತಾ ಇದೆ ಅಲ್ಲ? ಓಕೆ. ಈ ರೀತಿಯಾಗಿ ಬರಬೇಕು. ಹೌದು. ಇನ್ನು ಸುಮ್ಮನೆ ಹೀಗೆ ತಿಕ್ಕೋದು ಮತ್ತೆ ಪ್ಲೇಟಿಗೆ ಹಾಕೋದು. ನನಗೆ ನೀವು ತುಪ್ಪ ಹಚ್ಚಿಟ್ಟಿದ್ದು ಪ್ಲೇಟ್ ಕೊಡಿ. ಹಾಗೆ ಬಿಟ್ಟರೆ ಅಲ್ಲೇ ಗಟ್ಟಿ ಆಗುತ್ತೆ, ಬತ್ತಸ್ತರ ಆಗುತ್ತೆ. ಇದೊಂಚೂರು ತುಪ್ಪ, ಬರೀ ಕೈ ನೀವು ಬಿಟ್ರೇನೆ ಸಾಕು, ಇಮಿಡಿಯೇಟ್ ಅದು ಗಟ್ಟಿ ಆಗೋ ಆಯ್ತು. ಒಂಚೂರು ಹದ ಉಂಟಲ್ಲ, ಸ್ವಲ್ಪ ಜಾಸ್ತಿ ಆಯ್ತು. ನಾವಿನ್ನಿದು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷದಲ್ಲೇ ಇದು ತಣ್ಣಗಾಗತ್ತೆ. ಆಮೇಲೆ ಮಾರ್ಕ್ ಮಾಡಿ ಮತ್ತೆ ಫುಲ್ ಅದು ತಣ್ಣಗಾಗುತ್ತಲ್ಲ, ಮತ್ತೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋದು. ಈಗ ನಾವು ಎಳ್ಳು ಪ್ರಿಪೇರ್ ಮಾಡುವ. ನೋಡಿ ಎಳ್ಳಿಗೆ ಏನಿಲ್ಲ ಕೆಲಸ, ನೀವು ಹುರಿದು ಕೊಟ್ರಿ, ಇದೆಲ್ಲ ನೋಡಿ ರೆಡಿ ಉಂಟು. ಹುರ್ಗಡ್ಲೆ ಇದೆಲ್ಲ ನಾವು ಸ್ವಲ್ಪ ಫ್ರೆಶ್ ಆಗಿರೋದೇ ತಗೊಂಡ್ರೆ ಒಳ್ಳೆಯದು. ಈ ಕೊಬ್ಬರಿ ಉಂಟಲ್ಲ, ಒಂದು 2-3 ದಿನ ಮುಂಚೆನೆ ಕಟ್ ಮಾಡಿ ಬಿಸಿಲಲ್ಲಿ ಇಟ್ಟು ತೆಗಿಬೇಕು. ಒಂದು 2-3 ಬಿಸಿಲು ತಾಗಿಸ್ಬೇಕು ಅದಕ್ಕೆ. ನೋಡಿ ಈಗ ಇದಕ್ಕೆ ಹುರ್ಗಡ್ಲೆ ಹಾಕಿ ಆಯ್ತು, ಎಳ್ಳಿಗೆ ಕೊಬ್ಬರಿ ಹಾಕಿ ಕಲ್ಸಕ್ರೆ ತರ ಕಾಣ್ತಾ ಇದೆ. ಕೊಬ್ಬರಿ ಹೌದು, ಅದು ಕಪ್ಪೆಲ್ಲ ತೆಗಿಬೇಕು ಮೇಲಿಂದ. ಇದೆಲ್ಲ ನೋಡಿ ಎಲ್ಲದು ಆಯಿಲ್ ಕಂಟೆಂಟ್ ಇರೋಂಥದ್ದೇ ವಸ್ತುಗಳು. ಈಗ ಚಳಿಗೆಲ್ಲ ಸ್ಕಿನ್ ಎಲ್ಲ ಪ್ರಾಬ್ಲಮ್ ಆಗ್ತದಲ್ಲ, ಡ್ರೈ ಆಗ್ತದೆ. ಅದರಲ್ಲಿ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಹೌದು. ಇದನ್ನಂದ್ರೆ ಒಂದೊಂದು ಹಾಗೆ ಕೈಯಲ್ಲಿ ನಾವು ತಿಂತಾ ಇದ್ರೆ ಬಾಡಿಗೆ ಆಯಿಲ್ ಕೂಡ ಸಿಗುತ್ತೆ. ಹೌದು. ಈಗ ನೋಡಿ ಬೆಲ್ಲ ಸ್ವಲ್ಪ ಸಾಕಾಗ್ತದೆ, ಯಾಕಂದ್ರೆ ಇದಕ್ಕೆ ನಾವು ಮತ್ತೆ ಕುಸ್ರೆಳೆಲ್ಲ ಮಿಕ್ಸ್ ಮಾಡ್ತೀವಿ. ಮತ್ತೆ ಇದು ಉಂಟಲ್ಲ, ಇದರಲ್ಲಿ ಕೊಬ್ಬರಿ ಇದೆ, ಅದೆಲ್ಲ ಸ್ವೀಟ್ನೆಸ್ ಕೊಡ್ತದೆ. ಇದಿಷ್ಟೇ ಕೆಲಸ. ಈಗ ಇದಕ್ಕೆ ಲಾಸ್ಟ್ ಇದು ಡೆಕೋರೇಷನ್ಗೆ ಅಷ್ಟೇ, ಚಂದ ಕಾಣಲಿಕ್ಕೆ. ಕುಸ್ರೆಳ್ಳು ಅಂತ ಹೇಳ್ತಾರೆ, ಬೇಕಂತ ಇಲ್ಲ. ಈಗ ಎಳ್ಳು ರೆಡಿ ಆಯ್ತು. ಮತ್ತೆ ನಮ್ದು ಅಚ್ಚು ನೋಡುವ ಏನಾಯ್ತಂತ. ಬರ್ತಾ ಇದೆ ನೋಡಿ, ಆಲ್ರೆಡಿ ಗಟ್ಟಿಯಾಗೂ ಆಯ್ತದು. ಗಟ್ಟಿ ಆಯ್ತು. ಹೆಚ್ಚು ಟೈಮ್ ತಗೊಳ್ಳೋದೇ ಟೈಮ್ ಬೇಕು ಅಂತ ಇಲ್ಲ, ತಿರುಗಿಸೋದೇ ಒಂದು. ಹೌದು, ಅದೇ ಅದರಲ್ಲೇ ಟೈಮ್ ಹೋಗೋದು. ಈಗ ಡೈರೆಕ್ಟ್ ಸರ್ವಿಂಗಾ? ಇನ್ನು ಸರ್ವಿಂಗ್ ರೆಡಿ ಮಾಡ್ಕೊಳ್ಳಿ. ನೋಡಿ ಈಗ ಇದೆಲ್ಲ ಮಿಕ್ಸ್ ಆಯಿತು, ನಮ್ದು ಅಚ್ಚುನು ಮಾಡಿ ಮುಗೀತು. ಇದೊಂದೆರಡು ಅಚ್ಚು ನಾನು ಮನೇಲಿ ಮಾಡ್ಕೊಂಡು ತಂದಿದ್ದೀನಿ. ಸ್ವಲ್ಪ ಕಲರ್ ಹಾಕಿದ್ದೀನಿ. ಕಲರಿಗೆ ಅಂತ ಬರೀ ಇದು ಮಾತ್ರ ಹಾಕಿದೆ, ಅರಿಶಿನ ಪುಡಿ ಹಾಕಿದ್ದು, ಯೆಲ್ಲೋ ಕಲರ್. ನೋಡಿ ನಾವು ಮಾಡಿದ ಅಚ್ಚೆಲ್ಲ ಗಡಿ ಬಿಡಿಯಲ್ಲಿ ಸ್ವಲ್ಪ ಶೇಪ್ ಎಲ್ಲ ಮಿಸ್ ಆಗಿದೆ. ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸಂಕ್ರಾಂತಿದು ನನಗೆ ಎಳ್ಳು ಬೆಲ್ಲ ಬಂದಾಯಿತು. ಹೌದು, ಥ್ಯಾಂಕ್ ಯು. ಸೊ ನಿಮಗೆ ನಾನು ಕೊಡೋದು ಬಾಕಿ ಇದೆ ಅಷ್ಟೇ. ಎಸ್, ಯಾಕೆ ಅಂತ ಹೇಳಿದರೆ ತಗೊಂಡ ಮೇಲೆ ವಾಪಸ್ ಕೊಡಲೇಬೇಕು. ಹೌದು. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸಂಕ್ರಾಂತಿ ಅಂತ ಹೇಳಿದರೆ ಅದರಲ್ಲಿ ಎಳ್ಳು ಬೀರೋದಂತೂ ಖಂಡಿತವಾಗ್ಲೂ ಇರಲೇಬೇಕು. ಇಲ್ಲದಿದ್ದರೆ ಅಕ್ಕಪಕ್ಕದವರು ಕೂಡ ಕೇಳ್ತಾರೆ, ಯಾಕೆ ನಮಗೆ ಎಳ್ಳು ಬೀರಲಿಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಕಿಚನಲ್ಲಿ ನಮಗಂತೂ ಎಳ್ಳು ಬೀರಿ ಆಯಿತು, ನಾವು ಕೂಡ ಕೊಡೋದಕ್ಕಿದೆ. ಆದರೆ ಈ ಎಳ್ಳು ಬೆಲ್ಲವನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಎಳ್ಳು ಬೆಲ್ಲ ಹಾಗೂ ಸಕ್ಕರೆ ಅಚ್ಚು ತಯಾರಿಸುವ ವಿಧಾನ. ಮೊದಲು
ಅರ್ಧ ಕಪ್ ಸಕ್ಕರೆಗೆ ಮುಳುಗುವಷ್ಟು ನೀರು ಹಾಕಿ 2 ರಿಂದ 3 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಸಕ್ಕರೆಯನ್ನ ನೀರು ಸಮೇತ ಬಿಸಿ ಮಾಡಿಕೊಳ್ಳಿ. ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸಕ್ಕರೆ ಕರಗಿದ ನಂತರ ಸ್ವಲ್ಪ ಹಾಲು ಸೇರಿಸಿ ಹಾಲು ಒಡೆಯುವವರೆಗೂ ತಿರುವುತ್ತಾ ಕುದಿಸಿ. ಆನಂತರ ಸೋಸಿಕೊಂಡು ಮತ್ತೆ ಪುನಃ ಕೈ ಬಿಡದೆ ತಿರುವುತ್ತಾ ಕುದಿಸಿ. ನೊರೆ ಬಂದು ಗಟ್ಟಿಯಾಗುವವರೆಗೂ ಕುದಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಇನ್ನೊಂದೆಡೆ ಬಿಳಿ ಎಳ್ಳನ್ನು ಹುರಿದು ಹುರಿಗಡಲೆ, ಕೊಬ್ಬರಿ ತುರಿ, ಹುರಿದ ಶೇಂಗಾ ಬೀಜ, ಬೆಲ್ಲದ ಚೂರುಗಳು, ಸಕ್ಕರೆ ಮಿಠಾಯಿ ಹಾಕಿ ಬೆರೆಸಿಕೊಳ್ಳಿ. ಈಗ ತಯಾರಿಸಿದ ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚಿನೊಂದಿಗೆ ಫಲವನ್ನಿಟ್ಟು ಸರ್ವ್ ಮಾಡಿ. ಸೊ ಎಳ್ಳು ಬೆಲ್ಲ ಹೇಗೆ ತಯಾರಿಸೋದು ನೋಡಿದ್ರಿ. ಸೊ ಸಕ್ಕರೆ ಅಚ್ಚು ಹೇಗೆ ತಯಾರಿಸೋದು ಅಂದರೆ ನೋಡೋದಕ್ಕೆ ತುಂಬ ಸಿಂಪಲ್, ಸಕ್ಕರೆ ಅಚ್ಚು, ಆದರೆ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಏನೆಲ್ಲ ವಿಧಾನಗಳು ಇದೆ ಅದಕ್ಕೆ ಅಂತ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್, ಸ್ಪೈಸಸ್ ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೇಟಿ ಸ್ಪೆಷಲ್ ಟೀ. ಸೊ ಸಂಕ್ರಾಂತಿಯ ಈ ಶುಭ ದಿನದಂದು ಮತ್ತೊಂದು ಸ್ಪೆಷಲ್ ರೆಸಿಪಿ ತಯಾರಾಗುತ್ತೆ. ಸೊ ಬನ್ನಿ, ಪೊಂಗಲ್ ಮಾಡ್ತೀನಿ ಅಂತ ಹೇಳಿದರು, ಕಲಿಯೋಣ ಬನ್ನಿ. ಎಸ್ ಮೇಡಮ್, ಈಗ ಪೊಂಗಲ್ ತಯಾರಿಸ್ತೀನಿ ಅಂತ ಹೇಳಿದ್ರಿ. ಸೊ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡೂ ಮಾಡ್ತೀವಿ. ಓಕೆ ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಸ್, ಮೊದಲು ಕುಕ್ಕರ್ ಬೇಕು ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ಬೇಳೆ ಮತ್ತು ಅಕ್ಕಿ ತಗೊಳ್ಳಿ, ಹಾಕ್ಕೊಳ್ಳಿ. ಗ್ಯಾಸ್ ಆನ್ ಮಾಡಲಿಯಾ? ಹಾಂ ಮಾಡಿ. ನೋಡಿ, ಈ ಬೌಲಲ್ಲಿ 1 ಬೌಲ್ ಅಕ್ಕಿ ತಗೊಂಡಿದ್ದೀನಿ. ಬೇಳೆನೂ ಈಕ್ವಲ್ ಆಗಿ ತಗೊಳ್ಬೇಕು. ಆದರೆ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ಬೇಳೆ. ಮತ್ತು ಇದಕ್ಕೆ ನೀರುಂಟಲ್ಲ, ಪ್ರಪೋರ್ಷನ್ 1:4 ಮಾಡಿಕೊಂಡ್ರೆ ಒಳ್ಳೆಯದು. ನಾವಂದರೆ ಈಗ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡಕ್ಕೂ ಒಟ್ಟಿಗೆನೆ ಬೇಯಿಸ್ತಾ ಇದ್ದೀವಿ. ಮತ್ತು ಅದರಲ್ಲಿ ಡಿವೈಡ್ ಮಾಡ್ಕೊಳ್ಬೋದು. ಅಂದರೆ ಮೇನ್ ಆಗಿ ಇದು ಅಕ್ಕಿ ಮತ್ತೆ ಹೆಸರು ಬೇಳೆ ಬೇಯಿಸ್ಕೊಳ್ಳೋದು ಒಟ್ಟಿಗೆ ಬೇಯಿಸ್ಕೊಂಡು, ಆಮೇಲೆ ಅದು ಸಿಹಿ ಬೇಕಾದರೆ ಸಿಹಿ, ಖಾರ ಬೇಕಾದ್ರೆ ಖಾರ. ನೋಡಿ, ಇದೊಂದು ಮುಕ್ಕಾಲಿದೆ. ಅದು 1 ಕಪ್ ಆದರೆ ಅಕ್ಕಿ, 1 ಕಪ್ ಆದರೆ 3/4 ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಅಷ್ಟೇ. ಈಗ ನಮಗೆ ನೀರು ಬೇಕು. ಟೂ 2:4 ಅಂದರೆ ಇದು 2 ಲೋಟ ಆದರೆ ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಬೇಕು, ಜಾಸ್ತಿನೇ. ಅಂದರೆ ಇದರಲ್ಲಿ ಹಿಡಿಸ್ತಾ ಇಲ್ಲಲ್ಲ, ಮತ್ತೆ ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಸ್ವಲ್ಪ ಬಿಸಿನೀರು ಇಟ್ಕೊಂಡು ಹಾಕ್ಕೊಳ್ಬೋದು. ಒಂಚೂರು ತುಪ್ಪ ಹಾಕ್ಕೊಳ್ಳುವ. ನಾವು ಬರೀ ಖಾರ ಪೊಂಗಲ್ ಮಾಡೋದಾದ್ರೆ ಉಂಟಲ್ಲ, ಅದಕ್ಕೆ ಉಪ್ಪನ್ನು ಹಾಕ್ಕೊಳ್ಬೋದು ಒಂದು ಸ್ವಲ್ಪ. ಸಿಹಿ ಮಾಡುವಾಗ ಏನು ಬೇಕಾಗಿಲ್ಲ. ಮತ್ತೆ ಅದನ್ನ ಬೆಲ್ಲದಲ್ಲೇ ಕೆಲವು ಸಲ ಇಟ್ಟಿರ್ತೀನಿ. ಸೊ ಸಾಧಾರಣ ಒಂದು ಎಷ್ಟು ವಿಸಿಲ್? 3 ವಿಸಿಲ್ ಬಂದರೆ ಸಾಕು. 3 ವಿಸಿಲ್ ಸರಿ ಬಂದರೂ ತೊಂದರೆ ಇಲ್ಲ. ತೊಂದರೆ ಇಲ್ಲ. 4 ವಿಸಿಲ್ ಬಂದರೂ ಏನು ತೊಂದರೆ ಇಲ್ಲ. ಇದು ನಮ್ಮ ಮಲೆನಾಡು ಕಡೆ ಎಲ್ಲ ಉಂಟಲ್ಲ, ಇದು ಕಿಚಡಿ ಅಂತ ಹೇಳಿ ಮಾಡೋದು ಸಂಕ್ರಮಣಕ್ಕೆ. ಈ ಖಾರ ಪೊಂಗಲ್ಲೆಲ್ಲ ಲೇಟೆಸ್ಟ್ ಆಗಿ ಬಂದಿದ್ದು. ಅದಕ್ಕಿಂತ ಮುಂಚೆ ಎಲ್ಲ ಬರೀ ಇದು ಹೆಸರು ಕಾಳಿಂದ ಮಾಡೋದು ಮಲೆನಾಡಲ್ಲಿ. ಹೆಸರು ಕಾಳನ್ನೇ ಹುರ್ಕೊಂಡು ಒಂದು ಸ್ವಲ್ಪ ತರಿಯಾಗಿ ಬೀಸೋ ಕಲ್ಲಲ್ಲಿ ಹಾಕಿ ಬೀಸ್ಕೊಳ್ತಾರೆ. ಅದು ಕರೆಕ್ಟ್ 2 ಹೋಳಾಗತ್ತೆ, ಆ ಥರ ಬೀಸ್ಕೊಳ್ತಾರೆ. ಆಮೇಲೆ ಅದಕ್ಕೆ ಮತ್ತೆ ಅಕ್ಕಿನೂ ಮಿಕ್ಸ್ ಮಾಡಿ ಇದು ಪಾತ್ರೆಯಲ್ಲಿಟ್ಟು ಮಾಡೋದು. ಈ ಕುಕ್ಕರ್ ಎಲ್ಲ ಯೂಸ್ ಮಾಡೋದಿಲ್ಲ. ಪಾತ್ರೆಯಲ್ಲಿ ನೀರಿಟ್ಟು ಅದು ಒಲೆಗೆಲ್ಲ ರಂಗೋಲಿ ಹಾಕಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನ್ ನೋಡಿದ್ದು ತೀರ್ಥಹಳ್ಳಿ ನಮ್ಮ ಅಜ್ಜನ ಮನೇಲಿ. ಅಲ್ಲಿ ಇದಕ್ಕೆ ಮಕರ ಸಂಕ್ರಾಂತಿಗೆ ತುಂಬಾ ದೊಡ್ಡ ತೇರಾಗತ್ತೆ. ಸಂಕ್ರಾಂತಿಗೆ ಅಲ್ಲಿ ರಾಮೇಶ್ವರ ಅಂತೇಳಿ ದೇವಸ್ಥಾನ ಇದೆ. ಅಲ್ಲಿ ತುಂಬ ನಾವು ಚಿಕ್ಕವರಿರುವಾಗಲೇ, ಈಗ ಲೇಟೆಸ್ಟ್ ಪಟಾಕಿಗಳೆಲ್ಲ ಇದಾವಲ್ಲ, ಅವಾಗಲೇ ನೋಡಿದ್ವಿ ನಾವು. ಇಡೀ ರಾತ್ರಿ ತೆಪ್ಪೋತ್ಸವ ಎಲ್ಲ ಇರುತ್ತೆ. ಅದು ತುಂಬ ಚಳಿಯಲ್ಲಿ ಆ ನೀರಿನ ತೆಪ್ಪೋತ್ಸವ ಅಂದರೆ ಹೊಳೆಯಲ್ಲಿ ಆಗೋದು, ತುಂಗ ನದಿ ಉಂಟು.
ಅಲ್ಲಿ ರಾತ್ರಿ ಒಂದು ಚಳಿ ಕೊರಿತಾ ಇತ್ತಂದರೆ ಅದು ಅಷ್ಟು ನಾವು ಅದರಲ್ಲಿ ಶಾಲು ಸ್ವೆಟರ್ ಎಲ್ಲ ಹಾಕೊಂಡು ಹೋಗಿ ಕೂತು ಪಟಾಕಿ ಸುಡೋದೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಮಧ್ಯಾಹ್ನ ಮನೇಲಿ ಇದು ರೆಡಿ ಆಗ್ತಿತ್ತು. ಓಕೆ. ಸಾಕು ಅನ್ಸುತ್ತಲ್ಲ? ಆಫ್ ಮಾಡ್ಲಾ? ಎಸ್, ಬೆಂದಿದೆ ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಒಳ್ಳೆ ಅದರ ಪರಿಮಳ ಬರ್ತಾ ಇದೆ. ಆ್ಯಕ್ಚುಲಿ ಕೆಲವರು ಈ ಪೊಂಗಲ್ ಮಾಡುವಾಗ ಫಸ್ಟ್ ಹೆಸರು ಬೇಳೆಯನ್ನು ಹುರಿತಾರೆ. ಈ ಲಾಸ್ಟ್ ಟೈಮ್ ಒಬ್ಬರು ನಮ್ಮ ಗೆಸ್ಟ್ ಬಂದಾಗ ಅವ್ರು ತಮಿಳಿಯನ್, ಅವರು ಪೊಂಗಲ್ ಮಾಡುವಾಗ ಈ ಹೆಸರು ಬೇಳೆಯನ್ನು ಹುರಿದು ಮತ್ತೆ ಬೇಯೋದಕ್ಕೆ ಇಟ್ಟಿದ್ರು. ಹುರಿದು ರೆಡಿ ಇಟ್ಕೊಂಡೆ ತಗೊಂಡು ಬಂದಿದ್ದೆ. ಅದಕ್ಕೂ ಟೈಮ್ ತಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಬರುವಾಗ ಆಫ್ ಮಾಡ್ಬೇಕು. ಜಾಸ್ತಿ ಆದ್ರೆ ಅದೊಂದು ಕಪ್ಪಾಗುತ್ತೆ. ಕರೆಕ್ಟ್. ಸೊ ಇದನ್ನ ಸ್ಟೀಮ್ ಬಿಡೋವರೆಗೂ ವೇಟ್ ಮಾಡೋದು. ಮತ್ತೆ ಅಷ್ಟರೊಳಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಖಾರ ಪೊಂಗಲ್ಗೆ ಆಯಿಲ್ ಹಾಕ್ಲಾ? ಆಯಿಲ್ ಅಲ್ಲ, ನಾವು ಫಸ್ಟ್ ಗೇರ್ ಬೀಜ ಹುರಿದು ತೆಕ್ಕೊಳ್ಳುವ. ನಮ್ಗೆ ಸಿಹಿ ಪೊಂಗಲ್ಲಿಗೆ ಅದು ಬೇಕಾಗತ್ತೆ. ಓಕೆ ಓಕೆ. ತುಪ್ಪ ಹಾಕಿ ಹುರ್ಕೊಳ್ಳೋಣ. ಇದು ಕೂಡ ಹಾಗೆ ಲೈಟ್ ಬ್ರೌನ್ ಆದರೆ ಸಾಕು. ಸೊ ಈ ಪೊಂಗಲ್ ಮಾಡುವಾಗ ಟೆನ್ಷನ್ ಇಲ್ಲ, ಅಂದ್ರೆ ಒಂದೇ ಇದರಲ್ಲಿ ಎರಡು ಒಟ್ಟಿಗೆ ಕೆಲಸ ಆಗುತ್ತೆ. ಆದರೆ ಮನೆಯಲ್ಲಿ ನಾವು ಹಬ್ಬದ ದಿವಸ ಮಾಡ್ತೀವಲ್ಲ ಇವತ್ತು, ಆಗ ಸಿಹಿ ಪೊಂಗಲ್ ಫಸ್ಟ್ ಮಾಡ್ಕೊಳ್ಳೋದು. ಸ್ನಾನ ಆಗಿ ಸಿಹಿ ಪೊಂಗಲ್ ಮಾಡಿಟ್ಕೊಳ್ಳೋದು. ಕುಕ್ಕರ್ ಕೂಗ್ಸೋದು, ಸಿಹಿ ಪೊಂಗಲ್ ಮಾತ್ರ ಮಾಡಿ ದೇವರಿಗೆ ಇದನ್ನೊಂದು ನೈವೇದ್ಯವಾಗಿ ಇಡೋದು. ಈ ಹೊಲ ಗದ್ದೆ ಇರುವವರು ಸ್ವಲ್ಪ ಅಂದ್ರೆ ತರಕಾರಿ ಬೆಳೆಸಿದಂತ ತರಕಾರಿ ಎಲ್ಲ ಇಡ್ತಾರೆ, ಇಡ್ಬೋದು. ಮತ್ತು ಅವರದ್ದೆಲ್ಲ ಈಗ ಸುಗ್ಗಿ ಹಬ್ಬ ಅಲ್ವ ಇದು. ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಈ ಎತ್ತುಗಳೆಲ್ಲ ಇರುತ್ತಲ್ಲ, ದನ ಎತ್ತು, ಅದಕ್ಕೆಲ್ಲ ಗೋಪೂಜೆ ಥರ ನಾವಿಲ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಅಲ್ಲಿ ಮಾಡ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಸ್ನಾನ ಮಾಡಿಸಿ ಮತ್ತೆ ಎಲ್ಲ ಕಿಚ್ಚಾಯಿಸೋದಂತ ಹೇಳ್ತಾರೆ. ಕೆಂಡ ಮಾಡಿ ಅದರಲ್ಲಿ ನೋಡಕ್ಕೆ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆಲ್ಲ ಅದರ ಬೆನ್ಮೇಲೆ ಉಂಟಲ್ಲ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳದೆಲ್ಲ ಒಂದು ಹೀಗೆ ಕೌದಿ ಥರ ಹೊಲಿದು ಹಾಕಿರ್ತಾರೆ. ಮತ್ತು ಅದನ್ನೆಲ್ಲ ದೇವಸ್ಥಾನ ಹತ್ರ ಯಾವ ದೇವಸ್ಥಾನ ಇದೆ ಅಲ್ಲಿ ಪ್ರೊಸೆಷನ್ ತಗೊಂಡು ಹೋಗ್ತಾರೆ. ಅದಕ್ಕೆ ಮತ್ತೆ ಕಲರ್ ಕೂಡ ಹೌದು, ತುಂಬಾ ಬೇರೆ ಕಲರ್. ಈಗ ಸ್ವಲ್ಪ ಎಣ್ಣೆ ಹಾಕುವ. ನೋಡ್ಕೊಳ್ಳಿ ಎಷ್ಟು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಬೇಕು. ನೋಡಿ, ಇದಕ್ಕೆ ಸಾಸಿವೆ ಹಾಕಬೇಕಂತ ಇಲ್ಲ ಒಗ್ಗರಣೆಗೆ. ಇದಕ್ಕೆ ಜೀರಿಗೆ ಮತ್ತು ಪೆಪ್ಪರ್ ತುಂಬ ಹಾಕ್ಬೋದು. ಅದು ಹಾಗೆ ಪುಡಿ ಮಾಡೋದಲ್ಲ, ಗಿಡಿನೇ ಹಾಕೋದು. ಮತ್ತು ಇಂಗು ಬೇಕು. ಇದಕ್ಕೆ ಯಾಕೆ ಅಂತ ಇದನ್ನು ಯೂಸ್ ಮಾಡೋದಂದರೆ, ನಾವು ಹೆಸರು ಹಾಕಿದ್ದೀವಲ್ಲ ಅದು ತುಂಬ ಗ್ಯಾಸ್ ತೊಯ್ತಿಸಿ. ಈಗ ಸ್ವಲ್ಪ ಇಂಗು ಹಾಕಿದೆ ಇದಕ್ಕೆ. ಇದು ಕೂಡ ಅದಕ್ಕೆಲ್ಲ ಒಳ್ಳೆಯದು. ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಳ್ಳೋಣ. ಶುಂಠಿ ಹಾಕಿ ಆಯ್ತು. ಈಗ ಹಸಿಮೆಣಸು ಹಾಕ್ಕೊಳ್ಳುವ. ಖಾರ ಬೇಕಾದಷ್ಟು. ಇದರಲ್ಲಿ ಪೆಪ್ಪರ್ ಕೂಡ ಇದೆ, ಶುಂಠಿ ಇದೆ, ಎಲ್ಲ ಅದರದ್ದೇ ಖಾರ ಇರುತ್ತಲ್ಲ. ಈಗ ನಮ್ಮದು ಒಗ್ಗರಣೆ ರೆಡಿ ಆಯಿತು. ಇನ್ನು ಅದನ್ನು ನಾವು ಓಪನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಕರಿಬೇವು ಹಾಕುವ. ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಕರಗಿದೆ ಚೆನ್ನಾಗೆ. ಈಗ ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ಖಾರ ಪೊಂಗಲ್ ಸ್ವಲ್ಪ ಮನೇಲಾದರೆ ಸ್ವಲ್ಪ ಅದೇ ಜಾಸ್ತಿ ಮಾಡೋದು. ಇದು ನೈವೇದ್ಯಕ್ಕೆ ಮಾತ್ರ ಸಿಹಿ ಪೊಂಗಲ್ ಇರುತ್ತೆ. ಹೌದು, ಇದು ಸಿಹಿ ಪೊಂಗಲ್ಲಿಗೆ ಇಟ್ಕೊಳ್ಳುವ. ಎರಡು ಒಟ್ಟೊಟ್ಟಿಗೆ ಮಾಡ್ಕೊಳ್ಬೋದು. ಹೌದು. ಹಾಗಾದ್ರೆ ಇದು ನನಗೆ ಮಾಡಿ ಏನು ಮಾಡಬೇಕು? ನೀವು ಅದಕ್ಕೆ ಈಗ ಬೆಲ್ಲ ಹಾಕಬೇಕು. ಸ್ವಲ್ಪ ನೀರು ಬೇಕಾಗತ್ತೆ, ಆಯ್ತಾ? ನೀರು ಹಾಕ್ಕೊಳ್ಳಿ. ಅದಕ್ಕೂ ಹಾಕ್ಲಾ? ಇದಕ್ಕೆ ಸ್ವಲ್ಪ ಹಾಕಿ. ಸಾಕಾ? ಇದೆಲ್ಲ ಉಂಟಲ್ಲ, ಮತ್ತೆ ಸರಿ ಹದ ಬಂದು ಮತ್ತೊಂದು ಸಲ ತಣ್ಣಗಾಗುವಾಗ ತುಂಬ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಓಕೆ. ಸೊ ಇದಕ್ಕಿನ್ನು ಬೆಲ್ಲನಾ? ಅದಕ್ಕೆ ಬೆಲ್ಲ ಹಾಕಿ. ಎಷ್ಟು ಹಾಕಲಿ? ಒಂದು ಸಣ್ಣ ಪೀಸ್ ಇಟ್ಟರೆ ಸಾಕು, ಮತ್ತು ಉಳಿತಿದ್ದೆಲ್ಲ ಹಾಕಿ. ಓಕೆ. ನಾನು ಇದಕ್ಕೆ ಈಗ ಉಪ್ಪು ಹಾಕ್ಕೊಳ್ತೀನಿ. ಓಕೆ. 1.5 ಸ್ಪೂನ್ ಸಾಕಾಗುತ್ತೆ. 1.5 ಟೀ ಸ್ಪೂನ್. ಓಕೆ.
ಸೊ ಇದು ಸಿಹಿ ಆದ್ರೂ ತೊಂದರೆ ಇಲ್ಲ ಅಲ್ಲ, ತುಂಬಾ ಸ್ವಲ್ಪ ಸಕ್ಕರೆ ಇದು ಬೆಲ್ಲ ಇದು ಆಗಿ ಹಾಕ್ಬೋದು. ಕೆಲವರು ಕಾಯಿ ಹಾಲೆಲ್ಲ ಹಾಕ್ತಾರೆ, ಅದೆಲ್ಲ ಬೇಗ ಹಾಳಾಗ್ಬಿಡತ್ತೆ. ನಾವಂದ್ರೆ ಉಳಿಯತ್ತಲ್ಲ ಅದು, ನೆಕ್ಸ್ಟ್ ಡೇಗೆಲ್ಲ ಪಾಯಸದ ರೀತಿಯಲ್ಲೂ ಕೂಡ ಆಗುತ್ತೆ. ಪಾಯಸದ ಹಾಗೆಂತ ಕೆಲವರು ಹಾಕ್ತಾರೆ, ಬೇಕಂತ ಇಲ್ಲ. ನೋಡಿ ಇದಕ್ಕೊಂದು ಕುದಿ ಬರ್ಬೇಕೀಗ. ಅದೊಂದು ಕುದಿ ಬಂದ್ರೆ ರೆಡಿ. ಕುದಿ ಬಂದರೆ ರೆಡಿ ಆಗುತ್ತೆ. ಮತ್ತು ಇದಕ್ಕೆ ಉಂಟಲ್ಲ ಹಸಿ ತೆಂಗಿನಕಾಯಿ, ಮತ್ತು ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಲಾ? ಒಂದು 1/4 ಸ್ಪೂನ್ ಅಷ್ಟು ಸಾಕು. ರೈಸ್ ರವರ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್ ಸಾಕಾ? ಸಾಕು. ಒಂದು ಕುದಿ ಬರಲಿ ಇದು. ಸೊ ಇದು ಕರೆಕ್ಟಾಗಿ ಬೆಲ್ಲ ಕರಗಿ ಒಳ್ಳೆ ಇನ್ನೊಂದು ಚೂರು ಹದ ಬರಬೇಕು. ಈಗ ಉಂಟಲ್ಲ ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕಬೇಕು. ಇದಕ್ಕೆನಾ? ಅದಂದ್ರೆ ಉಳಿದ್ರೆ ಏನು ವೇಸ್ಟ್ ಆಗೋದಿಲ್ಲ ಅಲ್ಲ. ಹಸಿ ಕೊಬ್ಬರಿ ಆದ್ರೆ ಹಳಿಸ್ಬಿಡತ್ತೆ ಬೇಗ. ಇದಾದ್ರೆ ಒಂದು 2 ದಿನ ಹೊರಗೆ ಇಡ್ಬೋದು. ಓಕೆ. ಇದ್ರೊಟ್ಟಿಗೆ ಚೆನ್ನಾಗಾಗತ್ತೆ ಒಣ ಕೊಬ್ಬರಿ, ತುಂಬ ಚೆನ್ನಾಗಿರುತ್ತೆ. ಓ ಎಸ್, ಒಳ್ಳೆ ಟೇಸ್ಟ್ ಬರುತ್ತೆ. ಮತ್ತೆ ಸ್ವಲ್ಪ ತುಪ್ಪ ಹಾಕುವ ಈಗ. ಏಲಕ್ಕಿ ಪುಡಿ ಲಾಸ್ಟಲ್ಲಿ ಹಾಕ್ಕೊಡುವ. ಈಗ ನೋಡಿ ಇದರದ್ದು ಹದ ಸರಿಯಾಗಿ ಬಂದಿದೆ. ಇದೀಗ ನಾನು ಆಫ್ ಮಾಡ್ತೀನಿ. ಓಕೆ. ಸೊ ಆ ಕಡೆ ಮಾತಾಡ್ತಾ ಮಾತಾಡ್ತಾ ಎರಡು ಕೂಡ ರೆಡಿ ಆಗುತ್ತೆ. ರೆಡಿ ಆಯ್ತು. ಹೌದು. ಏಲಕ್ಕಿ ಪುಡಿ ಹಾಕ್ತೀನಿ ಇದಕ್ಕೆ. ಅದು ಹುರಿದಿಟ್ಕೊಂಡಿರೋ ಗೋಡಂಬಿನೂ ಹಾಕಬೇಕು. ಅದು ಮತ್ತೆ ಬೌಲಿಗೆ ಹಾಕಿದ ಮೇಲೆ ಹಾಕ್ಬೋದು, ಇಲ್ಲಾಂದರೆ ಈಗಲೂ ಹಾಕ್ಬೋದು ಬೇಕಾದರೆ. ಹಾಕ್ಬಿಡುವಲ್ಲ. ಒಂದು ಸ್ವಲ್ಪ ಖಾರ ಪೊಂಗಲಿಗೆ ಹಾಕುವ. ಹಬ್ಬ ಅಂದರೆ ನೋಡಿ ಇದೇ ರೀತಿ ಒಂದೇ ಇದರಲ್ಲಿ ಒಂದೇ ಸರಿ ಆಗುವಾಗ ಅದಕ್ಕೂ ಆಗುತ್ತೆ ಇದಕ್ಕೂ ಆ ಥರ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಮಾಡ್ಕೊಂಡ್ರೆ ಬೇಗ ಬೇಗ ಆಗುತ್ತೆ. ಮತ್ತೆ ಮನೆಯಲ್ಲೂ ತುಂಬಾ ಜನ ಇರ್ಬೇಕು, ಅವಾಗ ಖುಷಿ ಆಗುತ್ತೆ. ಅವಾಗ ಎಷ್ಟು ಬೇಕಾದ್ರೂ ಅಡಿಗೆ ಮಾಡೋಣ ಅಂತ ಅನ್ಸುತ್ತೆ. ತಿನ್ನಕ್ಕೂ ಜನ ಇರ್ಬೇಕು. ಅದೇ ಹೇಳೋದಲ್ವಾ, ಹಬ್ಬ ಅಂದ್ರೆ ಮನೆಯಲ್ಲಿ ಮನೆ ಪೂರ್ತಿ ಜನ ಎಲ್ಲ ಇರ್ಬೇಕು, ಎಲ್ಲರೂ ಇರ್ಬೇಕು. ಆವಾಗ ಆ ಹಬ್ಬದ್ದು ಒಂದು ಸಂಭ್ರಮನೇ ಬೇರೆ. ಹೌದು. ಇದು ಆಯ್ತು ಅನ್ಸುತ್ತೆ. ಸಾಕಲ್ಲ? ಯಾವುದು ಅದು ಆಫ್ ಮಾಡ್ಬೋದು. ಸಣ್ಣಗಾಗುವ ಸರಿ ಗಟ್ಟಿ ಆಗುತ್ತೆ. ರೆಡಿ. ಈಗ ಇದಕ್ಕೊಂಚೂರು ನಂದೇ ಆಯ್ತು. ಹೌದು. ಇದಕ್ಕೊಂದು 2 ಡ್ರಾಪ್ ನಿಂಬೆಹಣ್ಣು ಹಾಕೊಳ್ಳುವ. ಆಯ್ತು, ನಂದು ರೆಡಿ ಆಯ್ತು. ಸೊ ಸಿಹಿ ತುಂಬಾ ಜಾಸ್ತಿ ಆಯ್ತು ಅಂದಾಗ 1 ಸ್ಪೂನ್ ಖಾರ ಪೊಂಗಲ್, ಆಮೇಲೆ ಮತ್ತೆ ಪುನಃ ಸಿಹಿ ಚೌ ಬರ್ತಾರೆ, ಆ ಥರ ಬರುತ್ತೆ. ಸೊ ಇಟ್ಸ್ ರೆಡಿ. ಸರ್ವ್ ಮಾಡೋಣ. ಈಗ ನಾನು ಮಾಡಿದ ಡಿಶ್ ನಾನು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ಖಾರ ಪೊಂಗಲ್ ನೋಡಿ. ಈಗ ಚಳಿ ಇದಲ್ವಾ ನಮಗೆ, ಈ ಜನವರಿ ಫೆಬ್ರವರಿ ಅಂತ ಹೇಳಿದರೆ, ಆಗ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ಬಿಸಿ ಬಿಸಿಯಾಗಿ. ಈಗ ನಿಮ್ಮ ಡಿಶ್ ಬರಲಿ. ಸಿಹಿ ಸಿಹಿಯಾದ ಸಿಹಿ ಪೊಂಗಲ್ ನೋಡಿ. ಈಗ ತುಂಬ ಬಿಸಿ ಇದೆ ಅಲ್ಲ, ಹಾಗಾಗಿ ಸ್ವಲ್ಪ ನೀರು ಅನ್ಸತ್ತೆ. ನಮಗೆ ತಣ್ಣಗೆ ಮಾಡಿ ತಿನ್ನುವ ಹದಕ್ಕೆ ಬರುವಾಗ ಸರಿಯಾಗಿ ಗಟ್ಟಿ ಆಗುತ್ತೆ. ಇದಕ್ಕೆ ಕೂಡ ನಾವು ನೋಡಿ ಬೆಲ್ಲ ಹಾಕುವಾಗ ಉಂಟಲ್ಲ, ಸ್ವಲ್ಪ ಕೆಂಪು ಬೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅವಾಗ ಇದರ ಕಲರ್ ಚೆನ್ನಾಗಿ ಬರುತ್ತೆ. ಇಲ್ದಿರೆ ಸುಮ್ಮನೆ ಬಿಳಿ ಬಿಳಿ ಅನ್ನ ಥರ ಕಾಣಿಸುತ್ತೆ. ಈಗ ಸಿಹಿ ಪೊಂಗಲ್, ಖಾರ ಪೊಂಗಲ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಪೊಂಗಲ್ ಅಂತ ಹೇಳ್ತೀವಿ, ಆದರೆ ಯೂಶ್ವಲಿ ಪೊಂಗಲ್ ಅಂದಾಕ್ಷಣ ಇಮಿಡಿಯೇಟ್ ಎಲ್ಲರ ಮನಸ್ಸಲ್ಲಿ ಸಿಹಿ ಮಾತ್ರ ಇರುತ್ತೆ. ಆದರೆ ಸಿಹಿ ಖಾರ ಎರಡೂ ಕೂಡ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ಅದನ್ನು ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಸಿಹಿ ಹಾಗೂ ಖಾರ ಎರಡೂ ಕೂಡ ಬೇಕಲ್ವಾ? ಹೇಗೆ ಸಿಹಿ ಜಾಸ್ತಿ ಆದರೆ ತನ್ನಷ್ಟಕ್ಕೆ ಅದು ಅಮೃತಗಿಂತ ಜಾಸ್ತಿ ವಿಷ ಥರ ಆಗುತ್ತೆ. ಹಾಗಾಗಿ ಆವಾಗ ಖಾರ ಬೇಕು, ಅಂದರೆ ಆ ಸಿಹಿಯ ಒಂದು ಅಂಶವನ್ನು ಕಮ್ಮಿ ಮಾಡಬೇಕು ಅಂತೇಳಿ. ಸೊ ಅದಕ್ಕಾಗಿ ಎರಡೂ ಕೂಡ ರೆಡಿಯಾಗಿದೆ. ಸಿಹಿ ಹಾಗೂ ಖಾರ ಪೊಂಗಲ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಸಿಹಿ ಹಾಗೂ ಖಾರ ಪೊಂಗಲ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ 1 ಕಪ್ ಬೆಳ್ತಿಗೆ ಅಕ್ಕಿಗೆ 3/4 ಕಪ್ನಷ್ಟು ಹೆಸರು ಬೇಳೆ, ಮುಳುಗುವಷ್ಟು ನೀರು, ತುಪ್ಪ ಹಾಕಿ 2 ರಿಂದ 3 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಮೆಣಸು, ಹೀಂಗು,
ಶುಂಠಿ, ಹಸಿಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಅಕ್ಕಿ ಹಾಗೂ ಹೆಸರು ಬೇಳೆ, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕುದಿ ಬಂದ ಬಳಿಕ ತೆಂಗಿನ ತುರಿ, ಅರಶಿನ ಪುಡಿ ಹಾಕಿ ಬೇಯಿಸಿ. ಕೊನೆಯಲ್ಲಿ ನಿಂಬೆ ರಸ, ಹುರಿದ ಗೋಡಂಬಿ ಹಾಕಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ ಇನ್ನುಳಿದ ಬೇಯಿಸಿದ ಅಕ್ಕಿ ಹಾಗೂ ತೊಗರಿಬೇಳೆಗೆ ಬೆಲ್ಲ ಹಾಕಿ ಕರಗಿಸಿಕೊಳ್ಳಿ. ಬೆಲ್ಲ ಕರಗಿದ ನಂತರ ಒಣ ಕೊಬ್ಬರಿ ತುರಿ, ಗೋಡಂಬಿ, ತುಪ್ಪ ಹಾಗೂ ಏಲಕ್ಕಿ ಹಾಕಿ ಬೇಯಿಸಿ. ಈಗ ರುಚಿಕರವಾದ ಸಿಹಿ ಹಾಗೂ ಖಾರ ಪೊಂಗಲ್ ಸವಿಯಲು ಸಿದ್ಧ. ಸೊ ಎಳ್ಳು ಬೆಲ್ಲ ಆವಾಗಲೇ ನಮಗೆ ಕೊಟ್ಟಾಗಿದೆ. ಸೊ ಫಸ್ಟ್ ಇದನ್ನ ಟೇಸ್ಟ್ ನೋಡಿ ಆಮೇಲೆ ಅದನ್ನ ನಾನು ತಗೊಳ್ಳಿ ಮೇಡಮ್. ನೀವು ತಗೊಳ್ಳಿ. ಬೆಲ್ಲ ಸೇರಿಸ್ಕೊಳ್ತೀನಿ. ಅದರಲ್ಲಿ ಏನಿದೆ ಅಂತ ಯಾರಾದರೂ ಅಂದ್ಕೊಳ್ಬೋದು. ಅದೆಲ್ಲ ಒಟ್ಟಿಗೆ ಟೇಸ್ಟ್ ನೋಡಿದ್ರೇ ಗೊತ್ತು. ಹೌದು, ಅದರ ಒಂದು ರುಚಿ. ಒಂದ್ಸರಿ ತಿಂದರೆ ಆಮೇಲೆ ತಿಂತಾನೇ ಇರ್ತೀವಿ. ಸೊ ತುಂಬ ಚೆನ್ನಾಗಿದೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಒಂದು ವೆದರ್ಗೆ, ಹೌದು, ಅಂದರೆ ವಿಂಟರ್ ಸೀಸನ್ ಬರುವಾಗ ಇದು ಬೆಸ್ಟ್. ಇದು ಯಾರಿಗೆ ಮನೇಲಿ ಮಾಡ್ಲಿಕ್ಕಾಗಲ್ಲ, ಬೇಕ್ರಿಲಿ ಸಿಗತ್ತೆ ಈಗ ರೆಡಿ ಈಗ ಮಿಕ್ಸ್ ಮಾಡಿದ್ರೆ ಕೂಡ ಸಿಗುತ್ತೆ. ಬಟ್ ಮನೆಯಲ್ಲಿ ಮಾಡಿದ್ರೆ ಅದೊಂದು ಟೇಸ್ಟ್ ಬರುತ್ತೆ. ಹೌದು. ಸೊ ಅಚ್ಚು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಅದ್ರದ್ದು ಒಂದು ಟೇಸ್ಟ್ ನೋಡೇ ಬೇಡ ನೋಡಿ. ಸ್ವಲ್ಪ ಆಮೇಲೆ ಸಪ್ಪೆ ಆದರೆ ಅಂತ ಅಷ್ಟೇ. ಅದು ಹಾಗೇ ಒಂದು ಚಿಕ್ಕ ಪೀಸ್ ಇಟ್ಟು ಬಾಯಲ್ಲಿ ಇಟ್ಟು ಹಾಗೇ ಕರಗಬೇಕು. ಹೌದು, ಅದು ಹಾಗೆ ಕಚ್ ಅಂತ ತಿಂದರೆ ಅದು ಟೇಸ್ಟ್ ಇರಲ್ಲ. ಅದು ಹಾಲಿಂದ ಟೇಸ್ಟ್ ಎಲ್ಲ ಒಟ್ಟಿಗೆ ಸಿಗತ್ತೆ. ಅದು ತಿನ್ನೋ ರೀತಿನೇ ಅದು. ಹೌದು. ಚಿಕ್ಕ ಪೀಸ್ ಇಟ್ಟು ಬಾಯಲ್ಲಿ ಇಟ್ಕೊಳ್ಳೋದು. ತುಂಬ ಚೆನ್ನಾಗಿದೆ, ಕರೆಕ್ಟಾಗಿ ಆ ಟೇಸ್ಟ್ ಬಂದಿದೆ. ಸೂಪರ್. ಸೊ ಈಗ ಫಸ್ಟ್ ಸ್ವೀಟ್ ಪೊಂಗಲ್. ಸಿಹಿ ಪೊಂಗಲ್ ತಗೊಳ್ಳಿ ಮೇಡಮ್. ತುಪ್ಪದ ಜೊತೆಗೆ ಬಿಸಿ ಬಿಸಿ ತುಂಬ ಚೆನ್ನಾಗಿದೆ. ಇದು ಸ್ವೀಟ್ ತಿಂದು ಅದು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇದೆ. ಹೌದೌದು. ಆದರೆ ಬರೀ ಅಷ್ಟೇ ಆದರೆ ತುಂಬ ಸ್ವೀಟಾಗಿ ಬರುತ್ತೆ. ಸಿಹಿ ಪೊಂಗಲ್ ಅದ್ರ ಒಂದು ಇದೇ ಬೇರೆ, ನಂಗೆ ತುಂಬ ಇಷ್ಟ. ನಾನು ಆಮೇಲೆ ಕೂತ್ಕೊಂಡು ತಿಂತೀನಿ. ತಗೊಳ್ಳಿ. ಸೊ ಖಾರ ಟೇಸ್ಟ್ ನೋಡೋಣ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಚೆನ್ನಾಗಿರುತ್ತಲ್ವಾ? ಹೌದು. ಖಾರನ ವಂಡರ್ಫುಲ್, ಪರ್ಫೆಕ್ಟ್. ಹಿಂಗೆಲ್ಲ ಹಾಕಿದಿರಲ್ಲ, ಅದರ ಒಂದು ಫುಲ್ ಜೀರಿಗೆ ಇದೆಲ್ಲ ಒಟ್ಟಿಗೆ ಶುಂಠಿ ಸೇರಿ ಆ ಒಗ್ಗರಣೆದೊಂದು ಟೇಸ್ಟ್ ತುಂಬ ಚೆನ್ನಾಗಿದೆ. ಆಸಮ್. ಸಿಹಿ ಜಾಸ್ತಿ ಅಂದಾಕ್ಷಣ ಇದು ಕರೆಕ್ಟಾಗಿ ಅದನ್ನು ಬ್ಯಾಲೆನ್ಸ್ ಮಾಡಿದ್ವಿ. ಸೂಪರ್ ಮೇಡಮ್, ತುಂಬ ಚೆನ್ನಾಗಿದೆ. ಸೊ ನನ್ನ ಹಬ್ಬ ಅಂತೂ ಕಂಪ್ಲೀಟ್ ಆಯಿತು. ಯಾಕೆ ಅಂತ ಹೇಳಿದರೆ ಎಳ್ಳು ಬೀರು ಇದು ಅದು ಕೂಡ ಸಿಕ್ತು, ಸಿಹಿ ಮತ್ತು ಖಾರ ಪೊಂಗಲ್ ಎರಡೂ ಕೂಡ ಸವಿಯೋದಕ್ಕೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ಇವತ್ತಿನ ಈ ಒಂದು ದಿನ ನಮ್ಮ ಜೊತೆ ಸ್ಪೆಂಡ್ ಮಾಡಿ? ತುಂಬ ಖುಷಿ ಆಯಿತು. ಸೊ ನಮಗೂ ಕೂಡ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಆ ಸಕ್ಕರೆ ಅಚ್ಚು. ಸೊ ಇವು ಅಂಗಡಿಯಿಂದ ಮಾತ್ರ ತರ್ತಾ ಇದ್ವಿ, ನೀವು ಅದನ್ನು ಹೇಗೆ ತಯಾರಿಸೋದು ಅದನ್ನು ಕೂಡ ಹೇಳ್ಕೊಟ್ಟಿದ್ರಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಹಬ್ಬದ ದಿನ ಬಂದು ಒಳ್ಳೆ ಅಡುಗೆ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ಸ್. ಹಾಗೆ ನೀವು ಸುಗ್ಗಿಯ ಹಬ್ಬ ಸಂಕ್ರಾಂತಿ ಅಂದಮೇಲೆ ಅಕ್ಕಿ ಬೇಳೆಕಾಳು ಅಂತ ಇರಬೇಕು. ಸೊ ಬೇಳೆಕಾಳು ಯಾವ್ದು ಇಲ್ಲದಿದ್ರು ಅಕ್ಕಿ ಅಂತೂ ಚೆನ್ನಾಗಿರುತ್ತೆ. ಅದು ಕೂಡ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಕಿಚನ್ಗೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಎಳ್ಳು ನೀವಂತೂ ಬೀರಿ ಆಯಿತು. ಸೊ ನಾನು ಬಾಕಿ ಇದೆ. ಸೊ ತಗೊಂಡ ಮೇಲೆ ಅದು ವಾಪಸ್ ಕೊಡಲೇಬೇಕಲ್ವಾ? ಸೊ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸಂಕ್ರಾಂತಿ ಹಬ್ಬ ಅಂದಮೇಲೆ ಎಳ್ಳಂತೂ ಎಲ್ಲರೂ ಬೀರಿರ್ತಾರೆ. ಹಾಗಾಗಿ ನಿತ್ಯವೂ ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಆ ದಿನ ಅಂತೂ ಪೂರ್ತಿ ಬಾಯಿಗೆ ಹಾಕೊಳ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತು ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.